पक्षन्नच्छाय इंदितमनोरथा प्राप्त्यर्थे गन्ना सांगा ज्ञानावाहनाभिपूजाख्यं कर्म करिष्ये आत्मनिष्ठता परिसमाप्त्यर्थं गुरुगणपतिस्मरणं भोजनं करिष्ये गुरुष्वागरवेन् नमः गुरुब्रह्मा गुरुविष्णुसाक्षात् श्रीगुरवेन् नमः सद्गुरुचरणारविन्दाभ्यन्नवरात्मनां समर्पयामि पूज्याय राघवेन्द्राय सत्यधर्मव्रताय तावदतां कल्पवृक्षाय नमतां कामधेनुमे सद्गुरुचरणारविन्दाभ्यां नमानुज्ञां देहि गणानां त्वा शौनको गुरुकमदो गणपतिः गणपत्यावाने वियोगां गणानां त्वा गणपतिं नमामि कविनां पुष्पं ज्येष्ठराजं तत्त्वाय मारं श्रीमातं नमस्कृत्यामि जामीन् मामानीश्वरेण कौमारीन्द्राणि मदानन्दान् गले मुदान् कामृतेन विद्याय नवेदो समस्याम विष्णुवराजानं विद्यामसमप्रदानं जगद्गन्धविदां विघ्नां कन्याप्रवालकेतं सर्जनीं बिभ्राणां ललासितां विशितरां दुर्गां नेत्रां भजे अत्रैव आगच्छागच्छ लक्ष्मीनारायण श्री महागणपति नाड़केरबलवान नैवेद्यं प्राणापानसमान नैवेद्यं निवेद्यामि ओम योनाभ्युवांक्षरानिवेशनी यज्ञानशरणसप्रताः भूमेन मनोरथां प्रार्थयामि ओषधे सम्मतं च सोमेन सह राजनास्मैकं शृणोति ब्राह्मणस्तम्भारामः देवीर्भक्त्या भगवन्तु विदेशेन प्रणयिषाणावार्याणां चन्द्रदक्षिणामापोयाजां दानं समर्पयामि गृहा वै मित्रावरणास्तरिष्टवस्त्रार्पणे भगवं वस्त्राणि वस्त्राणिवर्गाः अवातिरतमन्द्रतान् विश्वार्धवस्त्रावरणास्तरे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोस्तुते अर्थतपरार्थप्रेमिदासोरिता स्कन्दपुत्रकवरप्रन्नकृष्णवर्धता आयने ते परायणे दूर्वारोहन्तयाश्चबुण्डरीकासमुद्रस्य गिरगायिमे पुष्पाणि समर्पयामि नाम भुजाङ्गरेश शिवाय नमः शम्भवे नमः पिनाकिनेन्म शिष्यशेखराय नमः कपर्दिनेन्म अन्धकासुरसूदनाय नमः ललाटाक्षाय नमः कालकालाय नमः कृपानिधेन्म भीष्माय नमः पुरुषोस्ताय नमः मृगपाणे नमः लट्वाङ्गिने नमः अंबिकानाथाय नमः दक्षद्वरहराय नमः सदाशिवरुद्राय नमः नाम पूजाराधनां समर्पयामि। कोटि सूर्यसमप्रभा निर्विघ्नं कृतमे देव सर्वकार्ये सर्वार्थसाधके शरण्येत्र्यम्बके गौरि नारायण नमोस्ते येदि विदेभ्य सत्येभ्यो नमः विद्युद्धाम समप्रभां मृगपतिस्कन्दस्थितां भीषणां कन्यां करवाळिके स्थापिता सेवितां
हस्तैश्चक्रधरा सुरेजापुङ्गणं तर्जने रुद्राणां रणात्नां शशिधरां दुर्गां त्रिनेत्रां दुर्गाय नमः ಪ್ರಸನ್ನಕಾಲೆ ಪ್ರಾರ್ಥನೆಯನ್ನು ಕಲಿಸಿ ಕರ್ಮಾದು ಕರ್ಮ ಮಧ್ಯೆ ಕರ್ಮಾಂತ ಪುನಃ ಪುನಃ ದೇವತಾ ಪ್ರಾರ್ಥನೆ ಅಂತ ಹೇಳಿ ಪ್ರಾರಂಭದಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. ನೂತನವಾಗಿ ಇಲ್ಲಿರುವಂಥ ಮೊದಲಿನ ಸಾನ್ನಿಧ್ಯ ಪಂಚದುರ್ಗಿಗೆ ಶಿಲಾನ್ಯಾಸ ಮಾಡುವುದು ಅಂತ ಸಂಕಲ್ಪ ಉದ್ದೇಶ. ವಿಶೇಷವಾಗಿ ಶಿಲಾಮಯವಾದಂಥ ಗುಡಿಯನ್ನು ನಿರ್ಮಾಣವನ್ನು ಮಾಡುವಂಥದ್ದು ಅದರ ಉದ್ದೇಶವಾಗಿ ಇವತ್ತಿನ ದಿವಸ ಆ ಕೆಲಸವನ್ನು ಪ್ರಾರಂಭವನ್ನು ಮಾಡುವುದನ್ನು ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಇನ್ನು ಮಧ್ಯದಲ್ಲಿ ಪ್ರಾರ್ಥನೆ ಮಾಡುವಂಥ ಸೇವೆಗಳು ಆರಾಧನೆಗಳೆಲ್ಲೂ ಸಹ ಕಿಂಚಿತ ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ನಾವು ಎಣಿಸಿದ ರೀತಿಯಲ್ಲಿ ಅತಿ ಶೀಘ್ರವಾಗಿ ಆ ದೇವಿಯ ಗುಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ದೇವರ ಶಕ್ತಿಯನ್ನು ಅನುಗ್ರಹ ಮಾಡಿಕೊಡಬೇಕು. ಯಾವುದೇ ರೀತಿಯ ದುರಿತ ದೋಷಗಳು ಬಾರದ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಂಡು ಹೋಗಲಿಕ್ಕೆ ಬೇಕಾದ ಶಕ್ತಿಯನ್ನು ಹಾಗೆ ಎಲ್ಲರಲ್ಲೂ ಐಕ್ಯಮತ್ಯವನ್ನು ಪ್ರಾಪ್ತಿಯನ್ನು ಮಾಡಿಸಿಕೊಡಬೇಕು ಅಂತ ಇನ್ನು ಕೊನೆಯದಾಗಿ ಪ್ರಾರ್ಥನೆ ಹೇಳಿದ ಪ್ರಕಾರವಾಗಿ ಆ ದೇವತಾ ಶಕ್ತಿಗಳನ್ನು ಆರಾಧನೆಯನ್ನು ಮಾಡಿದ್ದೇವೆ. ಪ್ರಾರಂಭದಲ್ಲಿ ನಾವು ಮುಂದಿರುವಂಥ ದೇವಿಯಲ್ಲಿ ಪ್ರಾರ್ಥನೆ ಹಾಗೆ ತದನಂತರವಾಗಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಸಿಕೊಳ್ಳುವಂಥದ್ದು ಸಂಪತ್ತಿನ ಕೊರತೆ ಬಾರದ ರೀತಿಯಲ್ಲಿ ಯಥೇಚ್ಛವಾಗಿ ಇದಕ್ಕೆ ಬೇಕಾದ ಸಂಪತ್ತನ್ನು ಆ ತಾಯಿಯು ಅನುಗ್ರಹಿಸಿಕೊಡಬೇಕು. ಅದೇ ರೀತಿಯಾಗಿ ತನ್ನಿಂದ ತಾನಾಗಿ ಬರಲಿಕ್ಕೆ ಬೇಕಾದ ಶಕ್ತಿಯನ್ನು ಅನುಗ್ರಹ ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ವಸ್ತಿಕಾಮಂಡಲದಲ್ಲಿ ಮಹಾಗಣಪತಿ ಸಹಿತ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡುವಂಥದ್ದು. ಭೂಮಿಗೆ ಸಂಬಂಧಪಟ್ಟಂಥ ದೋಷಗಳು ಏನಾದರೂ ದೋಷಗಳಿದ್ದರೆ ನಾಗ ಸಂಬಂಧವಾದವು ಅಥವಾ ದೈವ ಸಂಬಂಧವಾದವು ಅಥವಾ ಇನ್ನಿತರ ಯಾವುದಾದ್ರೂ ಶಕ್ತಿಗಳ ಸ್ಥಳವಾಗಿದ್ದರೆ ಆ ಸ್ಥಳವನ್ನು ಅವರು ಬಿಟ್ಟುಕೊಡಬೇಕು. ಹಾಗೆ ವಿಶೇಷವಾಗಿ ಆ ಸಾನ್ನಿಧ್ಯ ಅದರಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಭುವನೇಶ್ವರಿಯನ್ನು ಆರಾಧನೆಯನ್ನು ಮಾಡುವಂಥದ್ದು. ಇನ್ನು ಪಾಷಾಣ ಮಧ್ಯದಲ್ಲಿ ವಿಶೇಷವಾಗಿ ವಾಸ್ತುಪುರುಷನನ್ನು ಆರಾಧನೆಯನ್ನು ಮಾಡುವಂಥದ್ದು. ಗುಡಿ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೇ ಜ್ಞಾನ ಯಾವುದೇ ರೀತಿಯ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಸಾನ್ನಿಧ್ಯಕ್ಕೆ ಏನಾದರೂ ವ್ಯತ್ಯಾಸವಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಗುಡಿ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಏನಾದರೂ ವ್ಯತ್ಯಾಸವಾದರೂ ಸಹ ಅದರಲ್ಲಿ ವ್ಯತ್ಯಾಸವಾಗಲಿಕ್ಕೆ ಸಾಧ್ಯ. ಅದೆಲ್ಲ ನಿವೃತ್ತಿ ಆಗಬೇಕು. ವಾಸ್ತುಪುರುಷನ ಅನುಗ್ರಹದಿಂದಾಗಿ ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೋ ಅದೇ ಪ್ರಕಾರವಾಗಿ ನಿರ್ಮಾಣವನ್ನು ಮಾಡಿದಂಥ ದೇವತಾ ಆರಾಧನೆಯನ್ನು ನಂಬಿರುವಂಥ ಗುರು ಹಿರಿಯರು ಮಹಾಗಣಪತಿಗಳು ಕುಲದೇವರು ದೇವದೇವರುಗಳು ಭಗವತಿ ಶಕ್ತಿಗಳು ವಿಶೇಷವಾಗಿ ಕ್ಷೇತ್ರ ನೇಮಕನಾಥ ಸೋಮನಾಥೇಶ್ವರನು ಹಾಗೆ ಸಪರಿವಾರ ದೇವರುಗಳು ಸನ್ನಿಧಾನಕ್ಕೆ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಎಲ್ಲ ಕಾರ್ಯವನ್ನು ನಿರ್ವಿಘ್ನವಾಗಿ ಚಂದವಾಗಿ ನೆರವೇರಿಸಿಕೊಟ್ಟು ದಿನೇ ದಿನೇ ಪ್ರಗತಿ ಯಶಸ್ಸು ಕೀರ್ತಿ ಲಾಭ ಶತ್ರು ಪರಾಜಯ ತದಾಭಿವನ ಸಮಾಜದಲ್ಲೂ ಸಹ ಬಂದಿರುವಂಥ ಹಲವಾರು ಸಮಸ್ಯೆಗಳಿವೆ. ಅದೆಲ್ಲ ಸಮಸ್ಯೆ ಎಲ್ಲ ಪರಿಹಾರವಾಗಿ ಮೊದಲು ಯಾವ ರೀತಿಯಾಗಿ ಇಲ್ಲಿ ಆ ದೇವಿಯ ಆರಾಧನೆ ಆಗ್ತಿತ್ತು ಅದೇ ಪ್ರಕಾರವಾಗಿ ಆರಾಧನೆಯನ್ನು ಮಾಡಿಕೊಂಡು ಹೋಗಲಿಕ್ಕೆ ಬೇಕಾದ ಶಕ್ತಿಯನ್ನು ಸಂಪತ್ತನ್ನು ಆರೋಗ್ಯ ಗುಣವಾದ ದೀರ್ಘಾಯುಷ್ಯವನ್ನು ಮನಸ್ಸಿಗೆ ಬೇಕಾದ ನೆಮ್ಮದಿಯನ್ನು ಅನುಗ್ರಹ ಮಾಡಿಕೊಟ್ಟು ಹಾಗೆ ಗುಡಿ ನಿರ್ಮಾಣ ಮಾಡುವಂಥವರಿಗೂ ಸಹ ಯಾವುದೇ ರೀತಿಯ ದುರಿತ ದೋಷಗಳು ಬಾರದ ರೀತಿಯಲ್ಲಿ ಚಂದವಾಗಿ ನೆರವೇರಿಸಿಕೊಂಡು ಹೋಗಲಿಕ್ಕೆ ಬೇಕಾದ ಶಕ್ತಿಯನ್ನು ಸೋಮನಾಥೇಶ್ವರನು ಪಂಚದುರ್ಗಿಯು ಭಗವತಿ ಶಕ್ತಿಗಳು ಅನುಗ್ರಹ ಮಾಡಿಕೊಡ್ಲಿ ಅಂತೇಳಿ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಭಕ್ತಿಗ್ರಸ್ತರವಾಗಿ ಮಾಡುವಂಥ ಪ್ರಾರ್ಥನೆ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತೆ ಅಪರಾಧಸಹಸ್ರಾಣಿ ಕ್ರೇಂತ್ಯಾರ್ನಶಮ್ಯ ದಾಸೋಯಾಮಜಮಾತ್ವ ಕ್ಷಮಸ್ವ ಪರಮೇಶ್ವರಿ ಸ್ವಸ್ತಿ ಶ್ರದ್ಧಾಮೇಧಾಂ ಯಶಃ ಪ್ರಜ್ಞಾ ವಿದ್ಯಾಂ ಬುದ್ಧಿಂ ಶ್ರೀಮಲಮಾಯುಷ್ಯಂ ಆರೋಗ್ಯಂ ದೇಹಿಮೆ ದುರ್ಗಾಯ ನಮ ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ನಮೋಸ್ತು ಅನಂತಾಯ ಸಹಸ್ರಪಾದಾದಿ ಶಿರೋರವಾಹವೇ ಸಹಸ್ರನಾಮನೆ ಪುರುಷಾಯ ಶಾಸ್ತ್ರೇ.
14 ವರ್ಷಕ್ಕೆ ತುಂಬ ಶ್ರೀ ಸೋಮನಾಥ ದೇವರನ್ನ ಜೀರ್ಣೋದ್ಧಾರ ಆದ ಬ್ರಹ್ಮಕಲಶ ಆದ ಬಾರಿ ಎಡ್ಡೆ ರೀತಿದು ನಮ್ಮ ಕ್ಷೇತ್ರ ಸೋಮನಾಥ ಕ್ಷೇತ್ರ ನಡ್ತೊಂದಿತ್ತಂಡು ಅಂಚನೆ ಈ ವರ್ಷಕ್ಕೂ 14 ವರ್ಷ ಅವೊಂದುಂಡು ಅಂಚನೆ ಸೋಮನಾಥ ಕ್ಷೇತ್ರದ ಪರಿವಾರ ದೈವ ಐನ ಮಾತ ಮಹಾಗಣಪತಿಲ ಅಂಚನೆ ವಿಷ್ಣುಮೂರ್ತಿ ದೇವರಲ ಅಂಚನೆ ಗೋಪುರಲ ಅಂಚನೆ ಶ್ರೀ ಪಂಚದುರ್ಗಿ ಗುಡಿಲ ಇಂದು ನವೀಕರಣ ಮಲ್ಪಡು ಪಂದು ಸಮಿತಿ ದಕ್ಕಲು ತೀರ್ಮಾನ ಮಲ್ತೊಂದಿತ್ತಾರೆ ಅಂಚನೆ ಇನ್ನಿತ್ತ ದಿನ ಈ ಪಂಚದುರ್ಗಿನ ಗುಡಿತ ಶಿಲಾನ್ಯಾಸ ಕಾರ್ಯಕ್ರಮ ನಡ್ತುಂಡು ಈ ಪಂಚದುರ್ಗಿನ ಪಂಡ ನಮ್ಮ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ದೈವಾಯತಿನ ಪಂಚದುರ್ಗಿಲ ಸೋಮನಾಥ ದೇವರಲ ಆಯ್ನಾತ್ ನಿಕಟವಾದ ಸಂಪರ್ಕ ನಡೆದವರ ಈ ಪಂಚದುರ್ಗಿದ ಗುಡಿತ ಮಾತ ಬೇಲೆನು ಎಂಕ್ಲು ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಮೂರೂರ ಬೋವಿ ಮಹಾಜನ ಸಭೆ ಈ ಸಭೆ ತಕ್ಕಲು ಎಂಕ್ಲು ಇಂದೇನು ಪೂರ್ಣವಾದ ಈ ಜೀರ್ಣೋದ್ಧಾರ ಕಾರ್ಯನ ಎಂಕ್ಲು ಕೈಗೆತ್ತಿಕೊಂಡು ದೊತ್ತಂದ ಅಂಚಾದು ಪುನಾಗ ಇನ್ನಿತ ದಿನಟು ಶಿಲಾನ್ಯಾಸ ಅಂಡು ಈ ಶಿಲಾನ್ಯಾಸ ಆದ ಆ ಗುಡಿತ ಬೇಲೆ ಆಯ್ನಾತ್ ಬೇಗ ಶೀಘ್ರವಾದ ಆವಡು ಪನ್ಪಿನಂತಿನ ಉದ್ದೇಶಗಾದ ಎಂಕ್ಲು ಮಾತೆಲ್ಲ ಬತ್ತದ ಈ ಸೋಮನಾಥ ಸನ್ನಿಧಿಡು ಎಂಕ್ಲು ಉಳ್ಳ ನನ್ನ ದುಂಬುಗು ಆಯ್ನದ ಬೇಗ ಈ ಗುಡಿ ಶಿಲಾನ್ಯ ಇಂದು ಜೀರ್ಣೋದ್ಧಾರ ಆದ ಆ ಬ್ರಹ್ಮಕಲಶ ಈ ಕ್ಷೇತ್ರಡು ನಡಪಾಯರ ಉಂಡು ಮಾರ್ಚ್ ಏಪ್ರಿಲ್ ಹಿಡ್ದು ಅಂಚನೆ ಏಪ್ರಿಲ್ ಆಜ್ ಹಿಡ್ದು 10 ಮುಟ್ಟ ಈ ಕ್ಷೇತ್ರಡು ವರ್ಷಾವಧಿ ಜಾತ್ರೆ ನಡಪಾಯರ ಉಂಡು ಅಂಚನೆ ಮಾತ ನಮ್ಮ ಈ ಸೀಮೆಗೆ ಸಂಬಂಧಪಟ್ಟ ಮಾತ ಭಗವದ್ಭಕ್ತರು ಆಯ್ನಾತ್ ಜಾಸ್ತಿ ಸಂಖ್ಯೆಡು ಬತ್ತದು ಪಾಲ್ಪಡೆದು ನಮ್ಮ ಈ ಕ್ಷೇತ್ರಡು ಅಪನಂಚಿತನ ಬ್ರಹ್ಮಕಲಶ ಅಂಚನೆ ಉತ್ಸವಗಳ ಪಾಲ್ಪಡೋಡು ಪಂದು ಎಂಕ್ಲು ಶ್ರೀ ಸೋಮನಾಥ ದೇವದ ಟ್ರಸ್ಟಿಡ್ಲ ಅಂಚನೆ ಮುರ್ರಬೋಯಿ ಮಹಾಜನ ಸಭೆದ ಪರವಾದ ಎಂಕ್ಲು ಈ ಕ್ಷೇತ್ರಕ್ಕೂ ಸಂಬಂಧಪಟ್ಟ ವಾ ಸೀಮೆದ ಮಾತ ಈ ಸೀಮೆದ ದೇವರಾಯ ನಡೆದವರ ಮಾತೆರ್ಲ ಇತ್ತದ ಮಾತೆಲ್ಲ ತನುಮಾನ ದಾನ ಸಹಾಯಡು ಅದು ಊರುಡ್ದ ಪರ ಹೊಡಿತಿನ ಮಾತೆರ್ಲ ಸಹಕಾರ ಕೊರದು ಈ ಕ್ಷೇತ್ರವನ್ನು ಬೆಳಗೋಡು ಪಂದು ಎಂಕ್ಲು ಈ ಮಾಧ್ಯಮದ ಮುಖಾಂತರ ಎಂಕ್ಲು ವಿನಂತಿ ಸಂತೋಷದ ಉಲ್ಲಾಸದ ದಿನ ಕರಿನ 14 ವರ್ಷದ ದೊಂಬು ಈ ಕ್ಷೇತ್ರ ಜೀರ್ಣೋದ್ಧಾರ ಆದ ಬ್ರಹ್ಮಕಲಶ ಆತಂಡು ಇನ್ನು ನಮಕ್ ಒಂಜಿ ಪುಣ್ಯ ಒದಗದು ಬೈದಂಡು ಮೂರೂರ ಬೋವಿ ಸಮಾಜದಕಲು ಪಂಚದುರ್ಗಿ ಅಮ್ಮನವನ ಗುಡಿನ ಪುನರ್ನಿರ್ಮಾಣ ಮಲ್ಪನ ಮುಖಾಂತರ ಅವೇ ರೀತಿ ಕ್ಷೇತ್ರದ ಮಹಾವಿಷ್ಣು ಗುಡಿ ಗೋಪಾಲಕೃಷ್ಣ ಗುಡಿ ಗಣಪತಿ ಗುಡಿ ಅವೇ ರೀತಿ ಸಂಪೂರ್ಣವಾಯಿನ ಒಂದು ಜೀರ್ಣೋದ್ಧಾರ ಆಪನಂಚಿನ ಒಂಜಿ ಕಾಲಘಟ್ಟ ನಮಕ್ ಕೂಡ್ದು ಬೈದನು ಅಂಚಾಡ್ದು ಅವೇ ರೀತಿ ನಮ್ಮ ರವೀಂದ್ರನಾಥರ ಈ ಬೊಕ್ಕ ಮುತ್ತಪ್ಪರೈ ಸೇರ್ದು ಒಂಜಿ ಬ್ರಹ್ಮರಥೋನ್ಲ ಕೊರ ದುಂಬು ಬೈದೇರು ಅವೇ ರೀತಿ ಅವು ಎಲ್ಲಂಜಿ ಬ್ರಹ್ಮಕಲಶ ಸಂದರ್ಭಡು ಅರ್ಪಣೆ ಆರಂಡು ಸೋಮನಾಥ ಚಾವಡಿ ಆತಂಡು ಮುಖಮಂಟಪ ಆವೊಂದುಂಡು ಅಂಚಾಡ್ದು ಸಂಪೂರ್ಣವಾಯಿನ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜನಕಲ್ನ ಸಹಕಾರ ಉಪ್ಪಡು ದುಂಬುದ ದಿನಕಲು ನಮಕ್ ಮಾತೆರೆಗಳ ಆರೋಗ್ಯಪೂರ್ಣವಾಯಿನ ದೀರ್ಘಾಯುಷ ಶ್ರೀ ಸೋಮನಾಥ ದೇವರು ಕರುಣಿಸವಡು.